18 ವರ್ಷ ಮೇಲ್ಪಟ್ಟವರು 100% ಕಡ್ಡಾಯವಾಗಿ ಮತದಾನ ಮಾಡುವಂತೆ ಉಪಕಾರ್ಯದರ್ಶಿ ಮತ್ತು ಚುನಾವಣಾ ಅಧಿಕಾರಿ ಅತೀಕ್ ಪಾಷಾ ಕರೆ ನೀಡಿದರು. ಪಾವಗಡ ತಾಲೂಕು ಆಡಳಿತ ಹಾಗೂ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನದ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಂವಿಧಾನಾತ್ಮಕವಾಗಿ ಪ್ರಜೆಗಳಿಗೆ ಸಿಕ್ಕಿರುವ ಹಕ್ಕನ್ನು ಮತದಾನ ಮಾಡುವ ಮೂಲಕ ಚಲಾಯಿಸುವಂತೆ ಜನತೆಗೆ ಮನವಿ ಮಾಡಿದರು. ತಹಶೀಲ್ದಾರ್ ಸುಜಾತ ಮಾತನಾಡಿ, ನಾಗರಿಕರೆಲ್ಲರೂ ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ನಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವರಾಜಯ್ಯ ಮಾತನಾಡಿ, ಸಾರ್ವಜನಿಕರು ಎಲ್ಲರೂ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿರ್ಭಯದಿಂದ ಮತ ಚಲಾಯಿಸಲು ಕೋರಿದರು. ನಂತರ ಪಟ್ಟಣದ ಪ್ರಮುಖ ಬಡಾವಣೆಗಳಲ್ಲಿ ಮೇಣದ ಬತ್ತಿ ಹಿಡಿದು ಪಂಜಿನ ಮೆರವಣಿಗೆ ಮಾಡಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಘೋಷಣೆಗಳನ್ನು ಕೂಗಿದರು. ಈ ವೇಳೆ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಮಲ್ಲಿಕಾರ್ಜುನ, ಸಹಾಯಕ ನಿರ್ದೇಶಕ ರಂಗನಾಥ್, ಜೆಬಿ, ಸಿಡಿಪಿಒ ನಾರಾಯಣಪ್ಪ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಮೊದಲಾದವರು ಇದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ಚೇತನರು ವೃದ್ಧರು ನಮ್ಮಯ ವಿಕಲ ಚೇತನರು ಮನೆಯಿಂದಲೇ ಮತದಾನ ಮಾಡೋಣ ಬನ್ನಿರೋ, ಮನೆಯಿಂದಲೇ ಮತದಾನ ಮಾಡೋಣ ಬನ್ನಿರೋ, ಬಲೆ 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 ಮತದಾನ ಮಾಡೋಣ ಬನ್ನಿರೋ ಎಲ್ಲರೂ, ಮತದಾನ ಮಾಡೋಣ ಬನ್ನಿರೋ ಎಲ್ಲರೂ. ದಯವಿಟ್ಟು ಗಮನಿಸಿ ಮತವ ನೀವು ಚಲಾಯಿಸಿ, ದಯವಿಟ್ಟು ಗಮನಿಸಿ ಮತವ ನೀವು ಚಲಾಯಿಸಿ, ದಯವಿಟ್ಟು ಗಮನಿಸಿ ಮತವ ನೀವು ಚಲಾಯಿಸಿ, ದಯವಿಟ್ಟು ಗಮನಿಸಿ ಮತವ ನೀವು ಚಲಾಯಿಸಿ. ಮಳೆ ಬರಲಿ ಬಿಸಿಲಿರಲಿ ಮತವ ನಾವು ಹಾಕೋಣ, ಮಳೆ ಇರಲಿ ಬಿಸಿಲಿರಲಿ ಮತವ ನಾವು ಮಾಡೋಣ, ಮತದಾನ ಮಾಡೋಣ ಬನ್ನಿರೋ ಎಲ್ಲರೂ, ಮತದಾನ ಮಾಡೋಣ ಬನ್ನಿರೋ ಎಲ್ಲರೂ, ಮತದಾನ